ಈ ಒಂದು ಶುಭ ಗಳಿಗೆಯಲ್ಲಿ ಆಟಗಾರರನ್ನು ಪರಿಚಯ ಮಾಡುವ ಒಂದು ಶುಭ ಗಳಿಗೆ ಮತ್ತು ಅದರ ಆಟಗಾರರಿಗೆ ಕೊಡುವಂಥ ಜೆರ್ಸಿಯ ಇನಾಗ್ರೇಷನನ್ನು ಇವತ್ತು ಈ ಶುಭ ಸಂಜೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಸಾಜಿದ್ ಕುಂಪಲ್ರವರು. ಬಹುಶಃ ಇನ್ನಷ್ಟು ತಡ ಮಾಡದೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಹೊತ್ತಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ದಯಮಾಡಿ ರಮೇಶ್ ಶೆಟ್ಟಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಕುಂಪಳ ಬೈಪಾಸಿನಲ್ಲಿ ಬಹಳ ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತಹ ನಮ್ಮ RMS ಸಲೀಮ್ರವರಿದ್ದಾರೆ. ನನ್ನ ಮಿತ್ರರು RMS ಸಲೀಮ್ರವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ಯುವಕರನ್ನು ಬೆನ್ನು ತಟ್ಟಿಸುತ್ತಾ ಕ್ರೀಡಾ ಸ್ಫೂರ್ತಿಯನ್ನು ಅವರಲ್ಲಿ ತುಂಬಿಸಿಕೊಂಡು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಲು ಬಹಳಷ್ಟು ಹುಮ್ಮಸ್ಸು ನೀಡುತ್ತಿರುವ ಕೇಸರಿ ಮಿತ್ರವೃಂದದ ಶೇಖರ್ ಕುಂಪಲ್ರವರಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಸಾಜಿದ್ ಕುಂಪಲ್ರವರು ವೇದಿಕೆಗೆ ಬರಬೇಕಾಗಿ. ಅದೇ ರೀತಿ ಈ ಒಂದು ವಾರ್ಡಿನ ಕೌನ್ಸಿಲರ್, ಪುರಸಭೆಯ ಕೌನ್ಸಿಲರು ಸಾಜಿದಿನ ಧರ್ಮಪತ್ನಿಯಾದಂಥ ಫರ್ವೀನ್ ಸಾಜಿದ್ರವರು ಕೂಡ ವೇದಿಕೆಗೆ ಬರಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಟೀಮಿನ ವ್ಯವಸ್ಥಾಪಕರಾದಂಥ ಫಜೀಲ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು ಬಹಳಷ್ಟು ವರ್ಷ ನಮ್ಮ ದೇಶ ಸೇವೆಯಲ್ಲಿ ತನ್ನಂತಾನು ತೊಡಗಿಸಿಕೊಂಡಂತಹ ಕೇಸರಿ ವೃತ್ತವೃಂದದ ಸ್ಥಾಪಕರು ಎಂದರು ತಪ್ಪಾಗದು ವೆಂಕಟೇಶ್ ಕುಂಪಲ್ರವರು ಕೂಡ ವೇದಿಕೆಗೆ ಬಂದು ಈ ಒಂದು ಸಣ್ಣ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಬೇಕಾಗಿ ಕೇಳಿಕೊಳ್ತಿದ್ದೇನೆ. ದಯವಿಟ್ಟು ಬಹಳಷ್ಟು ಯುವಕರನ್ನು ಇಲ್ಲಿ ಪ್ರೇರೇಪಿಸಿಕೊಂಡು ಕ್ರೀಡಾಕೂಟದಲ್ಲಿ ತನ್ನನ್ನು ತಾನು ಬೇರೆಯವರ ಆಟವನ್ನು ಆಡಿಸುವುದರ ಮೂಲಕ ಅವರು ಪ್ರೋತ್ಸಾಹ ಕೊಟ್ಟು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸುವ ಬಹಳಷ್ಟು ಯುವಕರಿಗೆ ಒಂದು ಮಾರ್ಗದರ್ಶಕರು ಅಂತ ಹೇಳಿದರೂ ಕೂಡ ತಪ್ಪಾಗದು. ನಮ್ಮ ಸಾಜಿದ್ ಕುಂಪಲ ಇವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ನವೀದ್ರವರು ಬಂದು ಅವರನ್ನು ಸಾಜಿದ್ರವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಶೆಟ್ಟಿ ಅವರನ್ನು ಕೂಡ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಸಲೀಮ್ರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. RMS ಸಲೀಮ್ರವರಿಗೆ ಸೈಫ್ರವರು ಬಂದು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಕೇಶವ ಕುಂಪಲ ಇವರಿಗೆ ಶಕ್ಲೇನ್ರವರು ಬಂದು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಫರ್ವಿನ ಸಾಜಿದ್ ಇವರಿಗೆ ರಿಹಾನ್ ರವರು ಬಂದು ಹೂಗುಚ್ಛ ನೀಡಿ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಕೇಸರಿ ಮಿತ್ರ ವೃಂದದ ನಮ್ಮ ವೆಂಕಟೇಶ್ ಕುಂಪಲ್ರವರನ್ನು ಜಿಯಾ ಉಳ್ಳಾಲ್ರವರು ಬಂದು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಫಜೀಲ್ರವರಿದ್ದಾರೆ, ಅವರನ್ನು ನಮ್ಮ ಮನ್ಸೂರ್ ಅವರು ಬಂದು ಅವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎರಡು ಬಾರಿ ಕುಂಪಳ ಕೇಸರಿ ಮಿತ್ರವೃಂದದ ಕ್ರೀಡಾಕೂಟದಲ್ಲಿ ಕುಂಪಳ ಲೀಗ್ ಮ್ಯಾಚಿನಲ್ಲಿ ಬಹಳಷ್ಟು ಸೆಮಿಫೈನಲ್ ತನಕ ಹೋರಾಟವನ್ನು ಮಾಡಿ ಶಿಸ್ತುಬದ್ಧವಾದ ಒಂದು ತಂಡ ಎಂದು ಹೆಸರು ಗಳಿಸಿ ಈ ಕುಂಪಳಕ್ಕೆ ಮಾರ್ಗದರ್ಶಕರಾಗಿ ಅಥವಾ ಕುಂಪಳದ ಯುವಕರಿಗೆ ಒಂದು ಪ್ರೇರಣೆ ರೂಪವಾಗಿ ಇವತ್ತು ಮಿಂಚುತ್ತಾ ಇರುವಂತಹ ಯುನೈಟೆಡ್ ಕುಂಪಳ ಕ್ರಿಕೆಟ್ ತಂಡಕ್ಕೆ ಶುಭಾಶಯನ್ನು ನೀಡುತ್ತಾ ಇವತ್ತು ನಮಗೆ ಭಾಳಷ್ಟು ನಾವು ಇವತ್ತು ಕೇಸರಿ ಮಿತ್ರವೃಂದದವರನ್ನು ಎಷ್ಟು ಹೊಗಳಿದರೂ ಎಷ್ಟು ಅವರನ್ನು ಪ್ರೋತ್ಸಾಹಿಸಿದರೂ ಕಡಿಮೆ ಆಗೋದು. ಯಾಕಂತ ಹೇಳಿದರೆ ಈ ಒಂದು ಪ್ರದೇಶದ
ಪ್ರತಿಯೊಂದು ಕ್ರೀಡಾಪಟುಗಳನ್ನು ಗುರುತಿಸಿಕೊಂಡು ಅದರಲ್ಲೂ ಭಾಳಷ್ಟು ಯುವಕರನ್ನು ಗುರುತಿಸಿಕೊಂಡು ತನ್ನ ಪ್ರತಿಭೆಯನ್ನು ಹೊರಗಾಕಲಿಕ್ಕೆ ಅಥವಾ ಪ್ರತಿಭೆಗೆ ಭಾಳಷ್ಟು ಅವಕಾಶವನ್ನು ಕಲ್ಪಿಸಿಕೊಡುವಂಥ ಒಂದು ವಿಶೇಷವಾದ ಹಿರಿಯ ನಮ್ಮ ಊರಿನ ಸಂಘ ಇದ್ದರೆ ಅದು ಕೇಸರಿ ಮಿತ್ರ ವೃಂದ. ಇವರ ಒಂದು ಕನಸು ಖಂಡಿತವಾಗಿಯೂ ನನಸಾಗಲಿ. ಭಾಳಷ್ಟು ಯುವಕರು ನಿಮ್ಮ ಸಹಾಯದಿಂದ ಇನ್ನಷ್ಟು ಕ್ರೀಡಾಪಟುಗಳು ಉದಯಯುತವಾಗಲಿ, ಉನ್ನತ ಮಟ್ಟಕ್ಕೆ ಅಥವಾ ಉನ್ನತ ಶ್ರೇಣಿಯ ಒಂದು ಆಟಕ್ಕೆ ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಒಂದು ಸಹಾಯ ನೀವು ಮಾಡ್ತಿದ್ದೀರಿ, ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಇದೇ ಹತ್ತಿರದ ವಾರ್ಡಿನ ಪುರಸಭೆಯ ಕೌನ್ಸಿಲರು ನನ್ನ ಮಿತ್ರರಾದ ದೀಪಕ್ ಪಿಲ್ಲರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಸಾಜಿದ್ರವರು ಹೂಗುಚ್ಛ ನೀಡಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯುನೈಟೆಡ್ ಕುಂಪಳ ಎಂಬ ಟೀಮಿನ ಮಾಲಕರು ಸಾಜಿದ್ ಆಗಿದ್ದರೂ ಕೂಡ ಅವರಿಗೆ ಬಹಳಷ್ಟು ಜನರು ಈ ಒಂದು ಕ್ರೀಡಾಕೂಟಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸದಿದ್ದರೆ ಭಾಳ ತಪ್ಪಾಗ್ತದೆ. ಅದರಲ್ಲೂ ಕೂಡ ಸ್ಪೀಡ್ ಟ್ರಾನ್ಸ್ಪೋರ್ಟ್ ಧಾರವಾಡ ಅದರ ಮಾಲಕರಾದಂಥ ಆನ್ಸಾರ್ರವರು ಅವರಿಗೂ ಶುಭಾಶಯನ್ನು ನೀಡುತ್ತಾ, ಪ್ರಜ್ವಲ್ ಶೆಟ್ಟಿ ಪೊಳಲಿಯವರು ಕೂಡ ಈ ಒಂದು ಯುನೈಟೆಡ್ ಕುಂಪಳ ಟೀಮ್ಗೆ ಬಹಳಷ್ಟು ಒಂದು ಸ್ಪಾನ್ಸರನ್ನು ಕೊಟ್ಟು ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅದೇ ರೀತಿ ಚಾಮುಂಡೇಶ್ವರಿ ಫರ್ಟಿಲೈಸರ್ ಮೈಸೂರು ಮಂಜುನಾಥ್ರವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಶುಭಾಶಯವನ್ನು ನೀಡಿ ಭಾಳಷ್ಟು ಸ್ಪಾನ್ಸರನ್ನು ನೀಡಿದ್ದಾರೆ. ಅರುಣ್ ಮಲ್ಬಾರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ ಕಣ್ಣೂರು ಇವರು ಕೂಡ ಈ ಒಂದು ಯುನೈಟೆಡ್ ಕುಂಪಳಕ್ಕೆ ಒಂದು ಸ್ಪಾನ್ಸರನ್ನು ನೀಡಿದ್ದಾರೆ. ಮತ್ತೊಬ್ಬರು ಶಹಾಲ್ ಕನ್ಸ್ಟ್ರಕ್ಷನ್ ಮೊಹಮ್ಮದ್ ಸಲೀಂ, ಮೆಟಲ್ ಝೋನ್ ಕೋಟೆಕಾರ್, ರಂಗೋಲಿ ಕ್ಯಾಟ್ರಸ್ ಅಂಬಿಕಾ ರೋಡ್, ಅಲಿಶಾನ್ ರಾಯಲ್ಸ್ ಕುಂಪಲ, ರಿಹಾನ್ ಮೆಹರಾನ್ ದುಬೈ, ಸಾಯಿಮಾ ಮಾರ್ಕೆಟಿಂಗ್, ಮೊಹಮ್ಮದ್ ಸಲೀಂ ಲಿಂಕಿಂಗ್ ಟವರ್ ಮಂಗಳೂರು ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಜೋರಾದ ಒಂದು ಕೈತಾಟಿಯ ಒಂದು ಚಪ್ಪಾಳೆ ಮೂಲಕ ಅವರನ್ನು ಕೂಡ ನಾವು ಅಭಿನಂದಿಸುವ ಒಂದು ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಳ್ತಿದ್ದೇವೆ. ಅದೇ ರೀತಿ ಈ ಒಂದು ಶುಭ ಗಳಿಗೆಯ ಈ ಸಂಜೆಯ ಹೊತ್ತಿನ ಈ ಒಂದು ಸಣ್ಣ ಕಿರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವತ್ತು ಒಂದು ಜರ್ಸಿ ಇನಾಗ್ರೇಷನ್, ಅದೇ ರೀತಿ ಈ ಯುನೈಟೆಡ್ ಕುಂಪಳ ಇದರ ಒಂದು ತಂಡದಲ್ಲಿ ಆಡುವಂಥ ಎಲ್ಲ ಕ್ರೀಡಾಪಟುಗಳನ್ನು ಪರಿಚಯ ಮಾಡುವಂಥ ಒಂದು ಶುಭಗಳಿಗೆ ಇದನ್ನು ಉದ್ದೇಶಿಸಿ ನಮ್ಮ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯರವರು 2 ಶುಭ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೆ. ಕೇಸರಿ ಫ್ರೆಂಡ್ ಸರ್ಕಲ್ ಇದರ ಆಶ್ರಯದಲ್ಲಿ ನಮ್ಮ ಸಾಜಿದ್ನವರ ಯುನೈಟೆಡ್ ಟೀಮ್ ಇದರ ಒಂದು ಜರ್ಸಿ ಉದ್ಘಾಟನೆಯ ಸಮಾರಂಭದಲ್ಲಿ ವೇದಿಕೆಯಲ್ಲಿದ್ದಂಥ ನಮ್ಮ ಸೋಮೇಶ್ವರ ಪುರಸಭೆ ಸದಸ್ಯರು, ಅದೇ ರೀತಿ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಸದಸ್ಯರಾದಂಥ ದೀಪಕ್ ಪಿಲ್ಲರ್ ಅವರೇ, ಪುರಸಭೆಯ ಇನ್ನೋರ್ವ ಸದಸ್ಯರಾದಂಥ ಪರ್ವೀನ್ ರವರೇ, ಅದೇ ರೀತಿ ಸಲೀಂ ರವರೇ, ಶೇಖರ್ ರವರೇ, ಫಾಜಿಲ್ ರವರೇ, ವೆಂಕಟೇಶನ್ ರವರೇ, ಅದೇ ರೀತಿ ಸಾಜಿದ್ರವರೇ, ಆಗ ಎಲ್ಲ ಕುಟುಂಬಸ್ಥರೇ, ಅದೇ ರೀತಿ ಸೇರಿದಂತೆ ಎಲ್ಲ ಕ್ರಿಕೆಟಿನ ಆಟಗಾರರ ಬಂಧುಗಳೇ, ಇವತ್ತು ಭಾಳ ಖುಷಿ ಆಗ್ತಿದೆ. ಯಾಕಂತ ಹೇಳಿದರೆ ಸಾಜಿದ್ರವರು ತನ್ನ ಉದ್ದಿಮೆಯೊಟ್ಟಿಗೆ ಎಲ್ಲ ರಂಗದಲ್ಲಿ ಕೂಡ ಮಿಂಚುತ್ತಾ ಇದ್ದಾರೆ. ಒಂದು ಸರಿ ನಮ್ಮ ಪುರಸಭೆ ಮಿಸಸ್ ಪತ್ನಿಯವರು ನಮ್ಮ ಸೋಮೇಶ್ವರ ಪುರಸಭೆ ಸದಸ್ಯರಾಗಿ ಎಲ್ಲ ಈ ವಾರ್ಡಿನ ಎಲ್ಲ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ತನ್ನ ಪತಿಯಾದಂಥ ಸಾಜಿದ್ರವರು ಯುವಕರನ್ನು ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಮೂಲಕ. ಅದೇ ರೀತಿ ಕೊಡುಗೈ ದಾನಿಗಳು ಕೂಡ ಆಗಿದ್ದಾರೆ. ಅವರು ಎಲ್ಲ ರಂಗದಲ್ಲಿ ಕೂಡ ಕೆಲಸವನ್ನು ಮಾಡಿಕೊಂಡು ಯುವಕರನ್ನು ಬೆಳೆಸುವಂಥ ಒಂದು ಹುಮ್ಮಸ್ಸು ಕೂಡ ಅವರಿಗಿದೆ. ಭಾಳ ಉತ್ತಮ. ಯಾಕಂತ ಹೇಳಿದರೆ ಯುವಕರನ್ನು ಬೆಳೆಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ದೇವರವರಿಗೆ ಒಂದು ದೀರ್ಘಾಯುಷ್ಯ ಕೊಟ್ಟು ನಿಮ್ಮನ್ನು ಅತಿ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅಂತ ನಾನು ಹಾರೈಸ್ತೀನಿ. ಅದಲ್ಲದೆ ಮುಂದೆ ಕೂಡ ಒಳ್ಳೆಯ ಆಟಗಾರರನ್ನು ತಯಾರು ಮಾಡಿ ಈ ಒಂದು ಹೆಸರನ್ನು ಕೂಡ ಗಳಿಸಲಿ ಅಂತ ಹೇಳಿಕೊಂಡು ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೆ. ನಮ್ಮನ್ನು ಉದ್ದೇಶಿ ನಮ್ಮ ದೇಶದ
ದೇಶದ ರಕ್ಷಣೆಯಲ್ಲಿ ತನ್ನಂತಾನು ತೊಡಗಿಸಿಕೊಂಡು ಈಗ ನಿವೃತ್ತಿ ಹೊಂದು ಇನ್ನಷ್ಟು ಆರೋಗ್ಯ ಸೇವೆಯನ್ನು ಮುಂದುವರಿಸಿಕೊಂಡು ನಮ್ಮ ನಡುವೆ ಇರುವಂತಹ ಶ್ರೀ ವೆಂಕಟೇಶ್ ಕುಂಪಲ್ರವರು ಈ ಸಭೆಯನ್ನು ಉದ್ದೇಶಿಸಿ 2 ಹಿತನುಡಿಗಳು. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಕ್ರಿಕೆಟ್ ಪ್ರೇಮಿಗಳೇ ಹಾಗೂ ಎಲ್ಲ ಯಂಗ್ಸ್ಟರ್ಸ್ ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನು ವೇದಿಕೆಗೆ ರೆಡಿಯಾಗಿ ಬರಲಿಲ್ಲ. ಶೇಖರ್ ಅವರು ಹೇಳಿದರು ನಮಗೆ ಇವತ್ತೊಂದು ಜರ್ಸಿ ಇನಾಗ್ರೇಷನ್ ಕಾರ್ಯಕ್ರಮ ಇದೆ ಅಂತ. ಯಾರ್ದಂತ ಕೇಳುವಾಗ ಸಾಜಿದ್ ಅಂತ ಹೇಳಿದರು. ಯಾಕೆಂದರೆ ನಮಗೆ ಮೊದಲೇ ಅವರು ಪರಿಚಯಸ್ಥರು. ಹಾಗೆ ನಾಳಿಂದ ಅವರ ಕಾರ್ಯಕ್ರಮ ಆದರೆ ಖಂಡಿತ ಹೋಗುವ, ಅದು ಡ್ರೆಸ್ ಹೇಗೆ ಇರಲಿ ಖಂಡಿತ ಹೋಗುವ ಅಂಥೇಳಿ ಶೇಖರ್ ಹೇಳಿದ ಕೂಡಲೇ ನಾವಿಲ್ಲಿ ಬಂದಿದ್ದೇವೆ. ನಮಗೆ ಸಾಜಿದ್ ಬಗ್ಗೆ ತುಂಬ ಅಭಿಮಾನ ಇದೆ. ಯಾಕೆಂದರೆ ಇಲ್ಲಿಯ ಎಲ್ಲ ಯುವಕರನ್ನು ಒಟ್ಟು ಸೇರಿಸಿ, ಅದು ಸ್ಪೆಷಲಿ ಕ್ರಿಕೆಟ್ ಅಲ್ಲಿ ಒಟ್ಟು ಸೇರಿಸಿ ಯುವಕರಿಗೆ ಒಂದು ಮಾರ್ಗದರ್ಶನ ಕೊಡುವಂತಹ ಕೆಲಸ ಸಾಜಿದರವರು ಮಾಡ್ತಾ ಇದ್ದಾರೆ. ರಿಯಲಿ ಸಾಜಿದರವರೇ, ಥ್ಯಾಂಕ್ ಯು ವೆರಿ ಮಚ್, ಹ್ಯಾಟ್ಸ್ ಆಫ್, ಗಾಡ್ ಬ್ಲೆಸ್ ಯು. 1 ಸೆಕೆಂಡ್, ನಮ್ಮ ಕೇಸರಿ ಮಿತ್ರ ವೃಂದ ನಿಮಗೆಲ್ಲರಿಗೂ ಗೊತ್ತಿದೆ. ನಾನು ಕೇಸರಿ ಮಿತ್ರ ವೃಂದದ ಜನರಲ್ ಸೆಕ್ರೆಟರಿಯಾಗಿ ನಾನೀಗ ಕೆಲಸ ಮಾಡ್ತಾ ಇದ್ದೇನೆ. ನಾವು ಕಟ್ಟಿದಂತಹ ಸಂಸ್ಥೆ ಅದು ಕಳೆದ 48 ವರ್ಷಗಳಿಂದ ಬೇರೆ ಬೇರೆ ಸಾಮಾಜಿಕ, ಸಾಂಸ್ಕೃತಿಕ, ಎಜುಕೇಷನಲ್ ಎಲ್ಲ ಊರಿನ ಏನೆಲ್ಲ ಸೇವೆ ಇದೆ ಅದನ್ನೆಲ್ಲ ನಾವು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಯುವ ವೇದಿಕೆ, ಯುವ ಕೇಸರಿ ಪಡೆಯನ್ನು ಸಜ್ಜುಗೊಳಿಸುವ ದೃಷ್ಟಿಯಲ್ಲಿ ನಾವು KPL 1, KPL 2, KPL 3 ಈಗ 3ನೇ KPL ನಡೀತಾ ಇದೆ. 1 ಮತ್ತು 2 ಗ್ರ್ಯಾಂಡ್ ಸಕ್ಸಸ್ ಆದ ಮೇಲೆ ನಮಗೆ ಧೈರ್ಯ ಬಂತು, ಇನ್ನೂ ಅದನ್ನು ಕಂಟಿನ್ಯೂಷನ್ ಮಾಡ್ಬೋದು ಅಂಥೇಳಿ ಈಗ KPL 3 ನಾವು ಆಯೋಜನೆ ಮಾಡಿದ್ದೇವೆ. ಅದು ಕುಂಪಲ ಪ್ರೀಮಿಯರ್ ಲೀಗ್, ಅಂದರೆ ಕುಂಪಲದ ಎಲ್ಲ ಯಂಗ್ಸ್ಟರ್ಸನ್ನೆಲ್ಲ ಒಟ್ಟು ಸೇರಿಸಿ ಯುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೊಂದು ಅವಕಾಶ ಕೊಟ್ಟು ಅವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕ್ರಿಕೆಟನ್ನು ಕಾಂಪೀಟ್ ಮಾಡಬೇಕು ಅನ್ನುವ ಉದ್ದೇಶದಿಂದ, ಹಾಗೂ ಅದರಲ್ಲಿ ಏನಾದರೂ ಸ್ವಲ್ಪ ಕಿಂಚಿತ್ ಅದರಲ್ಲಿ ನಮಗೆ ಹಣ ಸಿಕ್ಕಿದರೆ ಅದು ನಮ್ಮ ಒಂದು ಬಡವರಿಗೆ ಏನಾದರೂ ಒಂದು ಸಹಾಯ ಆಗಬೇಕು ಎನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇದರ ಸಾರಥಿಯಾಗಿ ನಮ್ಮ ಶೇಖರ್ ಕುಂಪಲ ನಮ್ಮ ಜೊತೆಗಿದ್ದಾರೆ. ಇದರದ್ದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವರಿದ್ದಾರೆ, ಮತ್ತು ಅದರ ಕಮಿಟಿ ಇದೆ. ಆಮೇಲೆ ನಮ್ಮ ಕೇಸರಿ ಮಿತ್ರವೃಂದದ ಟ್ರಸ್ಟಿಗಳು ಎಲ್ಲ ಸದಸ್ಯರು ಒಟ್ಟು ಸೇರಿಸಿ ಒಂದೇ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ಆದರೆ ಮುಖ್ಯವಾಗಿ ನಮ್ಮ ಊರಿನವರದು, ಸ್ಪೆಷಲಿ ಇಲ್ಲಿಯ ಎಲ್ಲ ಬೈಪಾಸ್ ಏರಿಯಾದು ಎಲ್ಲ ಯುವಕರು ಒಟ್ಟು ಸೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. 2ನೇ ವಿಷಯ ಏನಂತೇಳಿದರೆ, ಸಾಜಿದ್ರವರೇ ಒಳ್ಳೆ ಹೆಸರಿಟ್ಟಿದ್ದೀರಿ, ದಟ್ ಈಸ್ ಯುನೈಟೆಡ್. ಡೆಫಿನೆಟ್ಲಿ ವಿ ಆರ್ ಆಲ್ ಯುನೈಟೆಡ್. ನಾವಿಲ್ಲಿ ಯಾರೆಲ್ಲ ಇದ್ದೇವೆ ಎಲ್ಲ ಯುನೈಟೆಡ್. ದರ್ ಇಸ್ ನೋ ಕಾಸ್ಟ್, ದರ್ ಇಸ್ ನೋ ರಿಲಿಜನ್, ನಥಿಂಗ್ ಬಟ್ ಓನ್ಲಿ ಕ್ರಿಕೆಟ್ ಲವರ್ಸ್. ನಾವು ಒಟ್ಟಿಗೆಲ್ಲ ಸೇರಿದ್ದೇವೆ. ಹಾಗೆ ಒಳ್ಳೆಯ ಹೆಸರನ್ನು ಇಟ್ಟಿದ್ದೀರಿ. ಹಾಗಾಗಿ ಅದಕ್ಕೂ ಒಂದು ಥ್ಯಾಂಕ್ಸ್ ಹೇಳುತ್ತಾ, ಖಂಡಿತ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡುವ. ಆರೋಗ್ಯ ದೃಷ್ಟಿಯಿಂದಲೂ ಸಂಘಟನಾತ್ಮಕ ದೃಷ್ಟಿಯಿಂದಲೂ ಆ ಕ್ರಿಕೆಟ್ನಿಗೂ ಒಳ್ಳೆಯ ಹೆಸರನ್ನು ತರುವ, ಒಟ್ಟಾಗಿರುವ ನಮ್ಮ ಊರಲ್ಲಿ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ಈ ಒಂದು ಕ್ರಿಕೆಟಿನ ಓನರ್ ಸಾಜಿದ್ರವರನ್ನು ಕೂಡ ಪ್ರೋತ್ಸಾಹದ ಮಾತುಗಳನ್ನು ನೀಡಿದಂಥ ಶ್ರೀಯುತ ವೆಂಕಟೇಶ್ ಕುಂಪಲ್ರವರಿಗೆ ಧನ್ಯವಾದ ನೀಡುತ್ತಾ, ಇದೀಗ ದೀಪಕ್ ಪಿಲ್ಲರ್ ಅವರು 2 ಹಿತನುಡಿಯನ್ನು ನೀಡಬೇಕು ಕೇಳ್ಕೊಳ್ತೀನಿ. ವೇದಿಕೆಯಲ್ಲಿರುವ ಉಳ್ಳಾಲ ಬ್ಲಾಕ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಯವರೇ, ಕೇಸರಿ ಮಿತ್ರವೃಂದದ ಅಧ್ಯಕ್ಷರಾದ ಶೇಖರ್ ಕುಂಪಲ್ರವರೇ, ನನ್ನ ಮಿತ್ರರಾದ ಆತ್ಮೀಯರು ವೆಂಕಟೇಶ್ ಕುಂಪಲ್ ಅವರೇ, ಫಾಜಿಲ್ರವರೇ, ನಮ್ಮ ಪುರಸಭೆಯ ಮೆಂಬರಾದ ಪರ್ವೀನ್ ಸಾಜಿದ್ ಅವರೇ, ತುಂಬ ಸಂತೋಷವಾಗ್ತಾ ಇದೆ. ಯಾಕೆಂದರೆ ಸಾಜಿದ್ ಮತ್ತು ನಾವು ತುಂಬ ಸ್ನೇಹಿತರು, ದೊಡ್ಡ ಸ್ನೇಹಿತರು. ಅವರೊಂದು ಎಲ್ಲ ವಿಷಯ ಅಂದರೆ ಗೊತ್ತೇ ಆಗೋದಿಲ್ಲ, ತೆರೆಮರೆಯ ಕಾಯಿ ಇದ್ದ ಹಾಗೆ ಸಾಜಿದ್ ಅವರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಯಾವಾಗ ಯಾವ ಕೆಲಸದಲ್ಲಿ. ಅಂದರೆ ಇಲ್ಲಿ ನೋಡಿ, ಚೇತನ ಫ್ರೆಂಡ್ಸ್ ಸರ್ಕಲಲ್ಲಿ ಅಧ್ಯಕ್ಷರಾಗಿದ್ದರು, ಅಲ್ಲಿ ಸಹ ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ಕೊರೋನಾದ ಸಮಯದಲ್ಲಿ ಸಹ ಗೊತ್ತೇ ಆಗಲಿಲ್ಲ ಪಾಪದವರಿಗೆ, ಬಡ ವರ್ಗದವರಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ವ್ಯವಸ್ಥೆಯನ್ನು ಸಾಜಿದ್ ಅವರು ಮಾಡಿದ್ದಾರೆ. ಅದರ ಒಟ್ಟಿಗೆ ರಾಜಕೀಯ ರಂಗದಲ್ಲಿ ಸಾಗೆ, ಅದರ ಒಟ್ಟಿಗೆ ಕ್ರೀಡಾ ಲೋಕ. ಈ ಕ್ರೀಡಾ ಅಂದರೆ ಕ್ರಿಕೆಟ್ ಅಂದರೆ ಯುವಕರಿಗೆ ಪ್ರೋತ್ಸಾಹ ಕೊಡುವುದಂದರೆ ದೊಡ್ಡ ವಿಷಯವೇ. ಅದಕ್ಕಾಗಿ ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೇನೆ ಸಾಜಿದ್ ಅವರಿಗೆ. ಇನ್ನೊಂದು ವಿಷಯ ಏನಂದರೆ, ಕೇಸರಿ ಮಿತ್ರ ವೃಂದ ದೊಡ್ಡ ಕೆಲಸ ಎಲ್ಲ ಮಾಡ್ತಾ ಬಂದಿದೆ. ಅವರ ಪ್ರಾಯೋಜಕದಲ್ಲಿ ನಡೆಯುವಂಥ ಈ ಕ್ರಿಕೆಟ್
ಅಂದರೆ ಫ್ರಾಂಚೈಸಿ ಎಲ್ಲರೂ ತಗೊಳ್ತಾರೆ, ಯಾಕಂದರೆ ಅದಕ್ಕೆ ಒಂದು ಲೀಡರ್ಶಿಪ್ ಅಂತ ಬೇಕಲ್ವಾ. ಆದರೂ ಇದನ್ನು ನಡೆಸುವಂಥ ಈ ಕೇಸರಿ ಮಿತ್ರದಂದವರಿಗೆ ದೇವರು ಇನ್ನಷ್ಟು ಒಳ್ಳೆಯ ಕೆಲಸವನ್ನು, ಕ್ರೀಡಾ ಲೋಕದ ವಿಷಯವನ್ನು ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಮಾಡಲಿ ದೇವರರ್ಥ ಬೇಡುತ್ತಾ, ನನಗೆ ಅವಕಾಶಕ್ಕೆ ಕೊಟ್ಟದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ. ದೀಪಕ್ ಪಿಲಾರ್ ಅವರೇ, ಈಗ ಎಲ್ಲ ಯುವಕರನ್ನು ಸಂಘಟಿಸಿ ಈ ಒಂದು ಕ್ರೀಡಾಕೂಟಕ್ಕೆ ಆಯೋಜನೆ ಮಾಡಿ ಎಲ್ಲರನ್ನು ಬೆನ್ನು ತಟ್ಟುತ್ತಾ ಪ್ರೋತ್ಸಾಹಿಸುತ್ತಿರುವ ಶೇಖರ್ ಕುಂಪಲ ಇವರು 2 ಶುಭ ನುಡಿಯನ್ನು ಆಡಬೇಕಾ ಕೇಳ್ಕೊ. ದಯವಿಟ್ಟು ಶ್ರಮಿಸಬೇಕು. ನನಗೆ ಮಾತನಾಡಲಿಕ್ಕೆ ಸ್ಪೀಚ್ ಮಾಡಲಿಕ್ಕೆ ಬರೋಲ್ಲ, ನಾನು ಯಾವ ವೇದಿಕೆಯಲ್ಲಿ ಮಾತನಾಡೋದಿಲ್ಲ. ಸಾಜಿದ್ ಕುಂಪಲ ನನ್ನ ಕ್ಲಾಸ್ಮೇಟ್, ಕುಂಪಲ ಶಾಲೆಯಲ್ಲಿ 1ರಿಂದ 4ನೇ ತನಕ. ಈಗ ಪರಿಚಯ ಇಲ್ಲ ಸಾಜಿದ್, ನನಗೆ ಸಾಜಿದ್ ಈಗ ಪರಿಚಯ ಇಲ್ಲ. ಮತ್ತು ಕೇಸರಿ ಮಿತ್ರರಿಂದ ನಡೆಯುವಂಥ ಈ KPL ಮ್ಯಾಚ್ ನಾವು 3ನೇ ಸಲ ಮಾಡ್ತಾ ಇದ್ದೇವೆ. ಇದೊಂದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಜಿದ್ ಕುಂಪಲ 2ನೇ ಬಾರಿ ಕೂಡ ಅವರ ಟೀಮನ್ನು ಕೊಟ್ಟಿದ್ದಾರೆ. ಮತ್ತು ವೆಂಕಟೇಶ್ ಹೇಳಿದರು, ಹಾಗೆ ನಮ್ಮ ದೀಪಕ್ನವರು ಹೇಳಿದರು, ರಮೇಶನ್ನ ಹೇಳಿದರು. ಏನಂತ ಹೇಳಿದರೆ ಸಾಜಿದ್ ಕುಂಪಲ ಕೊಡುಗೈ ದಾನಿ ಅಂತೇಳಿ 100% ನಾನು ನೋಡಿದವನು, ಕಣ್ಣಾರೆ ನೋಡಿದವನು. ಅವರು ಯಾರು ಅವರ ಮನೆಗೆ ಹೋದರು, ಬೈಕಂಪಾಡಿಯಲ್ಲಿ ಆಫೀಸ್ ಇತ್ತು, ಈಗ ಇಲ್ಲಿ ಆಫೀಸ್ ಅಂತೇಳಿ ಗೊತ್ತಿಲ್ಲ. ಅಲ್ಲಿಗೆ ಹೋದರು. ನಾನು ಆ ಟೈಮಲ್ಲಿ ಅವರ ಒಟ್ಟಿಗೆ ಹೋಗಿ ಸ್ವಲ್ಪ ಮಾತನಾಡ್ತಾ ಇದ್ದೆ ಬೈಕಂಪಾಡಿಯಲ್ಲಿ. ಯಾರು ಬಂದರೂ ಖಾಲಿ ಕೈಯಲ್ಲಿ ಕಲಿಸ್ತಾ ಇರಲಿಲ್ಲ ಅವರು, ಅಂಥ ವ್ಯಕ್ತಿತ್ವ ಅವ್ರದ್ದು. ಅದೇ ರೀತಿ ಈ ಯುನೈಟೆಡ್ ಕುಂಪಲ ಅಂತೇಳಿ ಹೆಸರಿಟ್ಟಿದ್ದಾರೆ. ನಮ್ಮ ವೆಂಕಟೇಶ್ ಕುಂಪಲ್ ಅವರು ಹೇಳಿದ್ದಾರೆ, ಫಸ್ಟ್ ಹೇಳಿದರು ನಮ್ಮ ಕೇಸರಿ ಮಿತ್ರವೊಂದಕ್ಕೆ 48 ವರ್ಷ ಆಯ್ತು ಅಂತೇಳಿ. 100%. ಯಾಕೆಂದರೆ ನಾವು ಸ್ಥಾಪಕನವರು ಅದರದ್ದು. ಮೊದಲು ಭಾರಿ ಚಿಕ್ಕದಿತ್ತು, ಆಮೇಲೆ ಎಷ್ಟೋ ಮೆಂಬರ್ಸ್ ಆದರೂ ಈಗ ನಮ್ಮದು ಜೂನಿಯರ್ಸ್ ಎಲ್ಲ ಒಳ್ಳೆ ಸ್ಟ್ರಾಂಗಲ್ಲಿದ್ದಾರೆ. ಅದಲ್ಲದೆ ನಾವು ಊರಿಗೆ ಮೊನ್ನೆ ತಾನೇ 1.5 ವರ್ಷ ಆಯಿತು ದೇವಸ್ಥಾನ ಕೂಡ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರ. ನಮ್ಮ ಸ್ಪೀಕರ್ ಸಾರ ಫುಲ್ಲು ಮುಂದಾಳುತ್ವ ಅವರೇ, ನಮಗೆ ಕಲೆಕ್ಷನ್ ಆಗಲಿ ಏನಾಗಲಿ ಅವರೇ ಮಾಡಿಕೊಟ್ಟದ್ದು. ಅವರ ಮುಂದಾಳುತ್ವದಲ್ಲಿ ಸ್ಪೀಕರ್ ಸಾರ UT ಖಾದರ್ ಮುಂದಾಳುತ್ವದಲ್ಲಿ ಅದಾಗಿದೆ. ಅದೇ ರೀತಿ ನಮ್ಮ ಕೇಸರಿ ಮಿತ್ರ ಒಂದು ಲೆಕ್ಕದಲ್ಲಿ ಒಂದು ಮಹಾಮೃತ್ಯುಂಜಯ ಕೂಡ ಆಗಿದೆ. ಅದು ದೇವಸ್ಥಾನ ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆದದ್ದು. ಅದರಲ್ಲಿ ಕೂಡ ಸ್ಪೀಕರ್ ಸಾರ ಮುಂದಾಳುತ್ವದಲ್ಲೇ ಆದದ್ದು. ಅದರಲ್ಲಿ ಮಧು ಬಂಗಾರಪ್ಪನವರು, UT ಖಾದರ್ ಅವರೆಲ್ಲ ಬಂದು ನಮಗೆ ಡೊನೇಷನ್ ಕೂಡ ಅವರೇ ಫೋನ್ ಮಾಡಿ ಇಂಥ ಕಡೆಗೆ ಹೇಳಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಯುನೈಟೆಡ್ ಕುಂಪಲ ಅಂತೇಳಿ ಹೆಸರಿಟ್ಟಿದ್ದಾರೆ ಸಾಜಿದ್. ಇವರು ಇನ್ನಷ್ಟು ಮೇಲೆ ಬೆಲೆಯಲ್ಲಿ ನೀವು ಎಲ್ಲ ಆಟಗಾರರು ಒಳ್ಳೆ ಚೆಂದಾಗಿ ಶಿಸ್ತುಬದ್ಧವಾಗಿ ದಯವಿಟ್ಟು ನೀವು ಆಡಿ ಕುಂಪಲಕ್ಕೆ ಒಂದು ಕ್ರಿಕೆಟಲ್ಲಿ ಹೆಸರು ತರುವ. ಅದೇ ವೆಂಕಟೇಶ್ ಕುಂಪಲ್ ಹೇಳಿದರು, ಬೈಪಾಸಿಂದ ಈ ಕಡೆ ಎಲ್ಲರೂ ಒಟ್ಟು ಸೇರಿ ನಾವು ಕ್ರಿಕೆಟ್ ಆಟ ಆಡಿ ಹೆಸರು ಗಳಿಸುವ. ಅದೇ ರೀತಿ ಸಾಜಿದ್ ಕುಂಪಲ ಆಗಿ ಒಂದು ಉದ್ಯಮಿಯಾಗಿ ಒಳ್ಳೆಯ ರೀತಿಯಲ್ಲಿ ಹೆಸರು ಗಳಿಸುವ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನುಡಿಗಳೊಂದಿಗೆ ಶೇಖರ್ ಕುಂಪಲ್ರವರು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಎಲ್ಲರಿಗಿಂತಲೂ ಹೆಚ್ಚು ಮಾತಾಡಿ ನಾನು ಒಬ್ಬ ಒಳ್ಳೆ ಭಾಷಣಕಾರ ಅಂತ ಹೇಳಿ ನಿರೂಪಿಸಿದಂತಹ ಶೇಖರ್ ಕುಂಪಲ್ರವರಿಗೆ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ಹೇಳುತ್ತಾ. ಯಾಕಂತ ಹೇಳಿದರೆ ಶೇಖರ್ ಕುಂಪಲ್ರವರಲ್ಲಿ ಯಾರಾದರೆ ಬಂದರೆ ತನ್ನ ಕಿಸೆಯಲ್ಲಿ ಇಲ್ಲದಿದ್ದರೂ 10 ಕಿಸೆಯನ್ನು 1 ಕಿಸೆ ಮಾಡಿಕೊಂಡು ಅವರಿಗೆ ಸಹಾಯ ಮಾಡುವ ದೊಡ್ಡ ಪ್ರವೃತ್ತಿಯನ್ನು ಹೊಂದಿದಂತಹ ಶೇಖರ್ ಕುಂಪಲ್ರವರನ್ನು ನಂಬಿಕೊಂಡು ಹಲವಾರು ಸಹಾಯಕ್ಕೆ ಬರುವುದು ನಾವು ನೋಡಿದ್ದೇವೆ. ಖಂಡಿತವಾಗಿಯೂ ನಿಮಗೆ ಆ ದೇವರು ಇನ್ನಷ್ಟು ಶಕ್ತಿಯನ್ನು, ಬಡವರ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ ಈ ಒಂದು ಶುಭ ಗಳಿಗೆಯಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ರಮೇಶಣ್ಣ ಇನ್ನೊಂದು ಕಾರ್ಯಕ್ರಮ ನಾವು ಜೋಡಣೆಯನ್ನು ಮಾಡ್ತಾ ಇದ್ದೇವೆ. ಕ್ರಿಕೆಟ್ ಜಗತ್ತಿನ ಈ ಒಂದು ಶುಭ ಗಳಿಗೆಯಲ್ಲಿ ನಮ್ಮ ಮಿತ್ರರಾದಂತಹ ಶ್ರೀಯುತ ಗಂಗಾಧರ್ ರವರಿಗೆ ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಕಲಾ ವಿಭಾಗದಲ್ಲಿ. ಅದಕ್ಕಾಗಿ ಅವರಿಗೆ ಇಲ್ಲಿ ನಾವೊಂದು ಸನ್ಮಾನದ ಒಂದು ಕಾರ್ಯಕ್ರಮವನ್ನು ಎಲ್ಲ ಮಿತ್ರರು ಸೇರಿಕೊಂಡು ಸಾಜಿದ್ ರವರ ನೇತೃತ್ವದಲ್ಲಿ ಈ ಒಂದು ಅವರನ್ನು ಗೌರವಿಸುವ ಒಂದು ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ದಯವಿಟ್ಟು ಗಂಗಾಧರ್ ಕುಂಪಾಲ್ರವರನ್ನು ಸಾಜಿದ್ ರವರು ಕರ್ಕೊಂಡು ಬಂದು ವೇದಿಕೆಗೆ
ಆಸೀನರಾಗಿ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅವರ ಬಗ್ಗೆ ಹೇಳಬೇಕಂದ್ರೆ ಎಲ್ಲರಿಗೂ ಅವರು ಕುಂಪಳಕ್ಕೆ ಚಿರಪರಿಚಿತರಾಗಿ ಇದ್ದಂಥ ಗಂಗಾಧರ್ರವರು ವಿಶಿಷ್ಟ ಚಿತ್ರಕಲೆ ಮೂಲಕ ಎಲ್ಲರನ್ನು ಗಮನಿಸಲಿದ್ದಾರೆ. ಬಹುಶಃ ಇವತ್ತು ಒಂದು ಕೆಲಸ ಯಾರಿಗಾದರೆ ನಿರ್ವಹಣೆ ಮಾಡಲಿಕ್ಕೆ ಹೇಳಿದರೆ, ಒಂದು ಪೇಂಟರ್ಗೆ ಹೇಳಿದರೆ ಅವನು ಪೇಂಟ್ ಮಾತ್ರ ಬಡಿತಾನೆ, ಅಥವಾ ಆರ್ಟಿಸ್ಟ್ಗೆ ಹೇಳಿದರೆ ಅವರು ಬಣ್ಣ ಮಾತ್ರ ಬಡಿತಾರೆ. ಆದರೆ ಗಂಗಾಧರ ಆ ಥರ ಅಲ್ಲ. ಕಲಾ ವಿಭಾಗದಲ್ಲಿ ಯಾವೆಲ್ಲ ವಿಭಾಗ ಇದೆಯೋ ಅದು ಚಿತ್ರ ಬಿಡಿಸುವುದಕ್ಕಿಂತ ಹಿಡಿದು ಹೆಸರು ಬರೆಯುವುದಕ್ಕಿಂತ ಹಿಡಿದು ಅದಲ್ಲದೆ ಬೇರೆ ಬೇರೆ ದ್ವಾರಗಳನ್ನು, ವಿಶಿಷ್ಟ ವಿಭಿನ್ನ ಶೈಲಿಯ ದ್ವಾರಗಳು, ನಾವು ಇವತ್ತು ಇವರ ಬಳಿ ಒಂದು ದ್ವಾರವನ್ನು ಇವತ್ತು ಹೇಳಿದರೆ ನಾಳೆ ಬೆಳಿಗ್ಗೆ ಹಾಕಿ ಆಯಿತು, ವಿಭಿನ್ನ ಶೈಲಿಯ ದ್ವಾರ. ಅದು ಕೂಡ ಬಹಳ ಒಂದು ಸಣ್ಣ ವೆಚ್ಚದಲ್ಲಿ ನಮಗೆ ಅನುಗುಣವಾಗುವ ರೀತಿಯಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ದ್ವಾರವನ್ನು ಹಾಕುತ್ತಾ ಬೇರೆ ಬೇರೆ ಚಿತ್ರಕಲೆಯಲ್ಲಿ ಅದರಲ್ಲೂ ಕೂಡ ಭಾಳಷ್ಟು ಮಕ್ಕಳಿಗೆ ಉಚಿತವಾಗಿ ಆ ಚಿತ್ರಕಲೆಯನ್ನು ಕಲಿಸುವುದು ಇದು ಮುಖ್ಯ. ಯಾರಿಗೆ ಒಂದು ವಿದ್ಯೆ ಗೊತ್ತಿರುತ್ತದೋ ಆ ವಿದ್ಯೆಯನ್ನು ಮತ್ತೊಬ್ಬರಿಗೆ ಹೇಳಿಕೊಡುವಂಥದ್ದು ಇದು ಬಹಳ ಮುಖ್ಯ. ಇಂಥ ಒಂದು ಬಹಳ ಒಂದು ದೊಡ್ಡ ಗುಣ ಈ ಶ್ರೀಯುತ ಗಂಗಾಧರ್ ಕುಜುಮಗದ್ದೆಯವರಲ್ಲಿ ಇದೆ. ಖಂಡಿತವಾಗಿಯೂ ನಮ್ಮ ಸೌಮ್ಯ ವ್ಯಕ್ತಿತ್ವದ ಈ ಗಂಗಾಧರ್ರವರಿಗೆ ನಮ್ಮ ಊರಿನ ನಾಗರಿಕ ಸಮ್ಮಾನ ಅಂತ ಹೇಳಿದರೂ ಕೂಡ ತಪ್ಪಾಗದು. ಇದು ಸಾಜೀದ್ನವರ ಒಡೆತನದ ಕ್ರಿಕೆಟ್ ಮ್ಯಾಚಿನ ಸನ್ಮಾನ ಅಂತ ಹೇಳುವುದಕ್ಕಿಂತಲೂ ಹೆಚ್ಚು ಈಗ ಇಲ್ಲಿ ಎಲ್ಲರಿದ್ದೇವೆ. ಆದ್ದರಿಂದ ಇದೆಲ್ಲ ನಾಗರಿಕ ಸಮ್ಮಾನ, ಕುಂಪಳದ ನಾಗರಿಕರ ಸಮ್ಮಾನ ಅಂತ ಹೇಳಿದರೂ ತಪ್ಪಾಗದು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕುಂಪಳ ವಿಭಾಗಕ್ಕೆ ತಂದು ಕುಂಪಳದ ಹೆಸರನ್ನು ಜಿಲ್ಲಾದ್ಯಂತ ಪಸರಿಸಿದಂಥ ಗಂಗಾಧರ್ರವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲು ಪ್ರೋತ್ಸಾಹಿಸಿದಂಥ ಶ್ರೀಯುತ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ನಮ್ಮ ಸರ್ಕಾರದ ಸಭಾ ಅಧ್ಯಕ್ಷರಾದಂಥ ಶ್ರೀ UT ಖಾದರ್ರವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ UT ಖಾದರ್ರವರು ಸಭಾಧ್ಯಕ್ಷರಾಗಿ ನೀವು ನೋಡ್ಬೋದು, ಅವರಲ್ಲಿ ಯಾವುದೇ ಒಂದು ರಾಜಕೀಯವನ್ನು ಯಾವುದೊಂದು ಪ್ರಶಸ್ತಿ ಕೊಡುವಾಗ ಹೊರತು ಬೇರೆ ಯಾವುದೇ ವಿಷಯದಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ಇಲೆಕ್ಷನ್ ಬರುವಾಗ ಮಾತ್ರ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಕೆಲವೊಂದು ವಿರೋಧ ಪಕ್ಷದ ಅವರು ಇರುವಂಥ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಮತ್ತು ಬೇರೆ ಬೇರೆ ಅವರಿಗೆ ಪ್ರಶಸ್ತಿ ನೀಡಲು ಅವರೊಂದು ಪ್ರೋತ್ಸಾಹಿಸಿ ಪತ್ರ ನೀಡಿ ಅವರನ್ನು ಗೌರವಿಸಿ ರಾಜ್ಯ ಪ್ರಶಸ್ತಿ ಅಥವಾ ಜಿಲ್ಲಾ ಪ್ರಶಸ್ತಿ ನೀಡಲು ಪ್ರೋತ್ಸಾಹಿಸಿದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ, ನೋಡಿದ್ದೇವೆ. ಆದ್ದರಿಂದ ಇವತ್ತು ಕೂಡ ಅವರ ಕಲೆಯನ್ನು ಗುರುತಿಸಿಕೊಂಡು ಗಂಗಾಧರ್ರವರಿಗೆ ಭಾಳಷ್ಟು ಒಂದು ವಿಜೃಂಭಣೆಯಿಂದ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರು ದೊರಕಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೊಟ್ಟವರಿಗೂ ಪಡೆದವರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈಗ ಸಾಜೀದ್ರವರು ಮತ್ತು ಈ ನಮ್ಮ ಸೇರಿದಂಥ ಅತಿಥಿ ಬಾಂಧವರು ಕೈ ಚಪ್ಪಾಳೆ ಮೂಲಕ ಗಂಗಾಧರ್ರವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕುಂಪಳದ ನಾಗರಿಕ ಸಮ್ಮಾನ ಈಗಾಗಲೇ ಗಂಗಾಧರ್ರವರಿಗೆ ಆಗ್ತಾ ಇದೆ. ಇಲ್ಲಿ ಜಿಯಾ ಉಳ್ಳಾಲ್ ಮತ್ತು ನಮ್ಮ ಸರ್ನ ಆಪ್ತ ಕಾರ್ಯದರ್ಶಿ ಅವರು ಕೂಡ ಈ ಒಂದು ಫೋಟೋಕ್ಕೆ ಜೊತೆ ಆಗಬೇಕಾಗಿ ಕೇಳಿಕೊಳ್ತಿದ್ದೇನೆ. ರಮೇಶ್ ಶೆಟ್ಟಿ ಅವರು ಕೂಡ ಈ ಒಂದು ನಮ್ಮೊಂದು ಫೋಟೋಕ್ಕೆ ಜೊತೆ ಆಗಬೇಕಾಗಿ ಕೇಳಿಕೊಳ್ತಿದ್ದೆ. ನೀವು ಆ ಕಡೆ ಕರ್ಕೊಂಡು ಹೋಗ್ಬೋದು. ಆ ಕಡೆ ಈ ಕಡೆ ಬಾ, ನನ್ನ ಹತ್ರ ಬಾ. ಎಸ್ ಬರ್ಪಣ. ತಗೊಳ್ಳಿ, ದಯವಿಟ್ಟು ತಗೊಳ್ಳಿಗೆ ಜರ್ಸಿಯನ್ನು ವಿತರಣೆ ಮಾಡುವಂಥ ಶುಭಗಳಿಗೆ ಅದಕ್ಕಿಂತ ಮೊದಲು ಜರ್ಸಿಯನ್ನು ಇನಾಗ್ರೇಷನ್ ಮಾಡಲಿಕ್ಕಿದ್ದಾರೆ. ಲಾಂಚ್ ಆಗ್ತಾ ಇದೆ. ಆದ ನಂತರ ಕ್ರೀಡಾಪಟುಗಳಿಗೆ
ಜೆರ್ಸಿಯನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಜೆರ್ಸಿಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ರಮೇಶ್ ಶೆಟ್ಟಿ ಬುಳ್ಳಿಯರು ಮತ್ತು RMS ಸಲೀಮ್ರವರು ಹಾಗೂ ದೀಪಕ್ ಪಿಲಾರ್ ಅವರು, ಶೇಖರ್ ಕುಂಪಲ, ವೆಂಕಟೇಶ್ ಕುಂಪಲ್ರವರು ಜೊತೆ ಆಗಬೇಕು. ಸಾಜಿದ್ ರವರು ಕೂಡ ಜೊತೆ ಆಗಬೇಕು. ಈಗಾಗಲೇ ಜೆರ್ಸಿ ಉದ್ಘಾಟನೆ ಆಗ್ತಾ ಇದೆ. ಹೇಳಿರಿ. ಕೈ ಚಪ್ಪಾಳೆ ಮೂಲಕ ಜೆರ್ಸಿ ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ನಮ್ಮ ಅತಿಥಿ ಮಹೋದಯರವರು. ಮೇಲೆ 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 ಹಾಂ, ಓಕೆ 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 ಹಾಂ, ಚಪ್ಪಾಳೆ ಚಪ್ಪಾಳೆ, ಲೈಟ್ ಲೈಟ್. ಬಹಳ ಅದ್ಧೂರಿಯಾದ ಬಣ್ಣದಿಂದ ಕೂಡಿದಂಥ ಈ ಒಂದು ಜೆರ್ಸಿಯ ಉದ್ಘಾಟನೆ ಈಗಾಗಲೇ ಅತಿಥಿ ಅವರ ಅಮೃತ ಹಸ್ತದಿಂದ ನೆರವೇರಿದೆ. ಛಾಯಾಗ್ರಾಹಕರಾಗಿ ಈಗ ಅತಿಥಿಯವರೊಂದಿಗೆ ಸ್ವರೂಪ್ರವರು, ಬಹಳಷ್ಟು ಕ್ರಿಕೆಟ್ ತಂಡದ ಆಲ್ರೌಂಡರ್ ಎಂದೇ ಪರಿಣಿತಿಯನ್ನು ಹೊಂದಿದಂಥ ಸ್ವರೂಪ್ರವರು ಬಂದು ಜೆರ್ಸಿಯನ್ನು ತಗೊಳ್ಬೇಕಾಗಿ ಕೇಳ್ತಿದ್ದೇನೆ. ಅತಿಥಿಯವರು ಅವರಿಗೆ ಜೆರ್ಸಿ ವಿತರಣೆ ಮಾಡಬೇಕು. ಕ್ಯಾಪ್ಟನ್ ಸ್ವರೂಪ್ರವರಿಗೆ ಜೆರ್ಸಿ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಈ ತಂಡದ ನಿಲ್ಲಿ ವೆಂಕಟೇಶನ್ನ ನಿಲ್ಲಿ, ಶೇಖರನ್ನ ಸ್ವಲ್ಪ ಈ ತಂಡದ ಐಕಾನ್ ಗಗನ್ ಬಂದು ಈ ಒಂದು ಜೆರ್ಸಿಯನ್ನು ತಗೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಎಲ್ಲರ ಕೈಯಲ್ಲಿ ಕೊಡಬೇಕಿತ್ತು ಅದನ್ನು ಒಂದೊಂದು, ಎಲ್ಲರ ಸ್ಟ್ರೇಟ್ ಮಾಡಿ ಓಕೆ ಓಕೆ ಓಕೆ. ಗಗನ್ ರವರು ಈ ತಂಡದ ಯುನೈಟೆಡ್ ಕುಂಪಳ ಇದರ ಐಕಾನ್ ಆಗಿ ಮಿಂಚುತ್ತಿರುವಂಥ ಗಗನ್ ರವರಿಗೆ ಜೆರ್ಸಿ ವಿತರಣೆ. ಕುಂಪಳ ಗಗನ್ ಶೆಟ್ಟಿ ಇವರಿಗೆ ಜೆರ್ಸಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ಸನತ್ ಸ್ವಸ್ತಿಕ್ ಅತಿಥಿಯವರ ಕೈಯಿಂದ ಜೆರ್ಸಿಯನ್ನು ಪಡ್ಕೊಳ್ಳುವ ಒಂದು ಸಂದರ್ಭ. ಸೈಮ್, ನೌಶ್, ನೆಕ್ಸ್ಟ್ ತಿಲಕ್ ಕೊಡಿ, ತಿಲಕ್ ದೀಪಕ್ ಪಿಲರ್ ಅವರಿಂದ ಜೆರ್ಸಿ ಪಡ್ಕೊಳ್ತಿದ್ದಾರೆ. ತಿಲಕ್ ರವರು ಕೈ ಚಪ್ಪಾಳೆದಿಂದ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೇವೆ. ಅವರಿಗೆ ಜೆರ್ಸಿ ವಿತರಣೆ ಆಗ್ತಾ ಇದೆ. ರುದ್ರೇಶ್ ಅವರಿಗೆ ಜೆರ್ಸಿ ವಿತರಣೆ ಆಗ್ತಾ ಇದೆ. ಅದೇ ರೀತಿ ಕಾರ್ತಿಕ್ ಕುಂಪಲ ಇವರಿಗೆ ಜೆರ್ಸಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಾರ್ತಿಕ್ ರವರು ಜೆರ್ಸಿಯನ್ನು ಪಡ್ಕೊಂಡ ಎಲ್ಲ ಕ್ರೀಡಾಪಟುಗಳಿಗೆ ಯುನೈಟೆಡ್ ಕುಂಪಲ ಇದರ ವತಿಯಿಂದ ಹೃತ್ಪೂರ್ವಕದ ಅಭಿನಂದನೆಗಳು. ನೌಶಿ ಅವರಿಗೆ ಜೆರ್ಸಿ ವಿತರಣೆ ಆಗ್ತಾ ಇದೆ. ಪ್ರೋತ್ಸಾಹವನ್ನು ನೀಡಲಿ. ಬಹಳಷ್ಟು ಗೆಲುವಿನ ಸಂಕೇತವಾದಂಥ ಈ ಬೂದಿ ಬಣ್ಣ ಬಹಳಷ್ಟು ಗೆಲುವನ್ನು ತಂದುಕೊಡಲಿ. ಈ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ನಮ್ಮ ಯುನೈಟೆಡ್ ಕುಂಪಳ ಲೀಗ್ ಪಂದ್ಯ ಖಂಡಿತವಾಗಿಯೂ ಈ ಕಪ್ಪನ್ನು ಗೆಲ್ಲಲು ಬಹಳಷ್ಟು ಸಹಕಾರಿಯಾಗಲಿ. ದೇವರು ಸರ್ವಧರ್ಮದ ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೆ ಇರಲಿ ಅಂತ ಹೇಳುತ್ತಾ ಜೆರ್ಸಿ ಪಡ್ಕೊಂಡವರಿಗೂ ಅದೇ ರೀತಿ ಜೆರ್ಸಿ ವಿತರಣೆ ಮಾಡಿದ ಎಲ್ಲ ಅತಿಥಿಯವರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳಬೇಕು. ಇವತ್ತಿನ ಈ ಒಂದು ಕಾರ್ಯಕ್ರಮದ ನಿರೂಪಣೆಗೈದ ನಮ್ಮೆಲ್ಲರ ಈ ಭಾಗದ ನೆಚ್ಚಿನ ನಾಯಕರಾದ ಶ್ರೀ ದಿನೇಶ್ ಕುಂಪಲ್ ಅವರು, ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ ಅವರನ್ನು ವೇದಿಕೆಯನ್ನು ಕರೆದು ಎಲ್ಲ ಗಣ್ಯ ನಾಯಕರ ಸಮ್ಮುಖದಲ್ಲಿ ಅವರಿಗೆ ಒಂದು ಹೂಗುಚ್ಛ ಕೊಟ್ಟು ಶಾಲನ್ನು ಹಾಕಿ
ಸಾಜಿದ್ ಅವರ ಆಪ್ತ ಮಿತ್ರ. ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಸಾಜಿದ್ ಅವರ ಮನೆಯಲ್ಲಿ ಅಲ್ಲಿ ದಿನೇಶ್ ಕುಂಪಲ ಮೊದಲನ ಕೈ. ಅದಕ್ಕಾಗಿ ಎಲ್ಲರ ಪರವಾಗಿ ದಿನೇಶ್ ಕುಂಪಲ ಅವರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ನಮ್ಮ ಎಲ್ಲರ ಅನಿಸಿಕೆ ಬಂದಂಥ ಎಲ್ಲ ಗಣ್ಯರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳುತ್ತಾ, ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ಕೂಡ ಧನ್ಯವಾದವನ್ನು ಹೇಳುತ್ತಾ, ಕ್ರೀಡಾ ಅಭಿಮಾನಿಗಳಿಗೆ ಕೂಡ ಧನ್ಯವಾದವನ್ನು ಹೇಳುತ್ತಾ, ಈ ಒಂದು ಕಿರು ಊಟದ ವ್ಯವಸ್ಥೆಯನ್ನು ಕೂಡ ಸಾಜಿದ್ರವರು ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲರೂ ಬಂದಂಥ ಎಲ್ಲ ನಮ್ಮ ಮಿತ್ರರು ಊಟವನ್ನು ಸೇವಿಸಿಕೊಂಡೇ ಹೋಗಬೇಕಾಗಿ ಕಳಕಳಿಯಲ್ಲಿ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್.